ನಾವು ರೋಟರಿ ಕ್ಲಬ್ ಪುತ್ತೂರು ಇದರ ವತಿಯಿಂದ ನವೆಂಬರ್ 8-9ಕ್ಕೆ ರೋಟರಿ ಜಿಲ್ಲಾ TRF ಮತ್ತು ಪೋಲಿಯೋ ಪ್ಲಸ್ ಸೆಮಿನಾರ್ ಅಂತ ಆಯೋಜನೆ ಮಾಡಿಕೊಂಡಿದ್ದೇವೆ. ಇದರ ಬಾಬತು ಪತ್ರಿಕಾಗೋಷ್ಠಿಯನ್ನು ಇವತ್ತು ಕರೆದಿದ್ದೇವೆ. ನಮ್ಮೊಡನೆ ನಿಮ್ಮನ್ನೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ನಮ್ಮೊಡನೆ ಅಧ್ಯಕ್ಷರಾದ ಡಾಕ್ಟರ್ ಶ್ರೀಪ್ರಕಾಶ್ ಇದ್ದಾರೆ. ಇವೆಂಟ್ ಚೇರ್ಮನ್ ಆದ ನಾನು ಚಿದಾನಂದ ಬೈಲಾರ್ ಇದ್ದೇನೆ. ಇವೆಂಟ್ ಸೆಕ್ರೆಟರಿ ಆದ ಶ್ರೀಕಾಂತ್ ಕೊಳತಾಯರ್ ಇದ್ದಾರೆ. ಇವೆಂಟ್ ಟ್ರೆಸರರ್ ರಫೀಕ್ ಅವರಿದ್ದಾರೆ ಮತ್ತು ನಮ್ಮ ಕ್ಲಬ್ನ ಸದಸ್ಯ ಶ್ರೀಧರ್ ಕಣಚಾರ್ಲಿ ಇದ್ದಾರೆ. ಎಲ್ಲರನ್ನ ಮತ್ತೊಮ್ಮೆ ಸ್ವಾಗತಿಸ್ತಾ ಅಧ್ಯಕ್ಷರು 61ನೇ ವರ್ಷದ ಸಂದರ್ಭದಲ್ಲಿರುವಂತಹ ರೋಟರಿ ಕ್ಲಬ್ ಪುತ್ತೂರು ಇದೇ ನಾಡ್ದು ನವೆಂಬರ್ 8-9ರಂದು 2 ದಿನಗಳ ಡಿಸ್ಟ್ರಿಕ್ಟ್ TRF ಸೆಮಿನಾರ್ ಅಂದರೆ ದಿ ರೋಟರಿ ಫೌಂಡೇಶನ್ ಸೆಮಿನಾರ್, ಅದರ ಜೊತೆಗೆ ಪಲ್ಸ್ ಪೋಲಿಯೋದ ಬಗ್ಗೆ ಮಾಹಿತಿ ಕಾರ್ಯಾಗಾರ ಕೂಡ ಇದೆ. ಇದು ಪುತ್ತೂರಿನ ಒಂದು ಪ್ರತಿಷ್ಠಿತ ಸಭಾಭವನ ಇರುವಂತಹ ದಿ ಪುತ್ತೂರು ಕ್ಲಬ್ನಲ್ಲಿ ಆಯೋಜನೆಗೊಂಡಿದೆ. ರೋಟರಿ ಜಿಲ್ಲೆ 3181 ಇದರ ಗವರ್ನರ್ ರೊಟೇರಿಯನ್ ರಾಮಕೃಷ್ಣ PK ಅವರ ನೇತೃತ್ವದಲ್ಲಿ ನಡೆಯುವಂತಹ ಕಾರ್ಯಕ್ರಮ. ರೋಟರಿ ಜಿಲ್ಲೆ ಅಂದ್ರೆ ರೆವೆನ್ಯೂ ಸುಮಾರು 4 ಜಿಲ್ಲೆಗಳು ಅದರ ಅಡಿಯಲ್ಲಿ ಬರ್ತದೆ: ಮೈಸೂರು, ಚಾಮರಾಜನಗರ, ಕೊಡಗು, ದಕ್ಷಿಣ ಕನ್ನಡ. ಇಲ್ಲಿಂದ ಇರುವಂತಹ ಸುಮಾರು 3700 ಸದಸ್ಯರಲ್ಲಿ ಸುಮಾರು 600-700 ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಮತ್ತು ಭಾರತದಾದ್ಯಂತ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ಗಳಾದ ಬಹಳಷ್ಟು ನುರಿತ ಮಾಹಿತಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ಮಾಹಿತಿ ಕಾರ್ಯಕ್ರಮವನ್ನು ನೀಡಬಲ್ಲಂತಹ ಡಿಸ್ಟ್ರಿಕ್ಟ್ ಗವರ್ನರ್ಗಳು ಇದರಲ್ಲಿ ಅತಿಥಿ ಭಾಷಣಕಾರರಾಗಿ ಭಾಗವಹಿಸ್ತಾ ಇದ್ದಾರೆ. ಇದಕ್ಕೆ ವಿಶೇಷವಾಗಿ ಮೂಲತಃ ರೋಟರಿ ಫೌಂಡೇಶನ್ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರುವಂಥ ಯಾವುದೇ ಯುದ್ಧದ ನಂತರ ಇರುವಂಥ ರಿಲೀಫ್ ಪ್ರೋಗ್ರಾಮ್ಸ್ ಇದಿರ್ಬೋದು, ಅಥವಾ ರೋಟರಿ ಕ್ಲಬ್ಗಳು ಹಾಕಿಕೊಳ್ಳುವಂಥ ವಾರ್ಷಿಕ ಯೋಜನೆಗಳಿರ್ಬೋದು, ಇಂಥ ಯೋಜನೆಗಳಿಗೆ ಇರುವಂಥ ಯಾವುದೇ ಗ್ರ್ಯಾಂಟ್ ಅನ್ನು ಕೊಡಬಲ್ಲಂತಹ ಶಕ್ತಿ ದಿ ರೋಟರಿ ಫೌಂಡೇಶನ್ಗಿದೆ. ವಿಶ್ವದ ಅತ್ಯಂತ ದೊಡ್ಡ ಫೌಂಡೇಶನ್ ರೋಟರಿ ಫೌಂಡೇಶನ್. ಬಿಲ್ ಗೇಟ್ಸ್ ಫೌಂಡೇಶನ್ ಇದಕ್ಕೆ ಅತ್ಯಂತ ಗಟ್ಟಿಯಾದ ಸಹಕಾರವನ್ನು ನೀಡ್ತಾ ಇದೆ. ಮೊದಲ ಶ್ಲಾಘನೆಯ ಕೆಲಸ ನಾವು ಮಾಡಬೇಕಾದದ್ದು ರೋಟರಿ ಫೌಂಡೇಶನ್ಗೆ ಪ್ರಪಂಚದಾದ್ಯಂತ ನಮ್ಮ ಪೋಲಿಯೋವನ್ನು ನಿರ್ಮೂಲನೆ ಮಾಡಲಿಕ್ಕೆ ಇರುವಂತಹ ಒಂದು ಕೆಲಸಕ್ಕೆ ಆರ್ಥಿಕ ಸಹಾಯವನ್ನು ನೀಡಿರುವಂಥದ್ದು. ಬಿಲಿಯಗಟ್ಟಲೆ ಡಾಲರ್ಗಳನ್ನು ಅದಕ್ಕೆ ಖರ್ಚು ಮಾಡಿ ಮನೆಗಳಿಗೆ ಪೋಲಿಯೋ ಡ್ರಾಪ್ಸ್ ಅನ್ನ ಮುಟ್ಟಿಸಿದ ಒಂದು ಹಿರಿಮೆ ರೋಟರಿ ಫೌಂಡೇಶನ್ಗೆ ಸಲ್ತದೆ. ರೋಟರಿ ಸಂಸ್ಥೆಯ ಒಬ್ಬ ಸದಸ್ಯ ಯಾರೇ ಆಗಲಿ ಅವನಿಗೆ ವರ್ಷಕ್ಕೆ ಎಂತೆಷ್ಟು ಅಂತ ಹೇಳಿ ಡಾಲರ್ ಲೆಕ್ಕದಲ್ಲಿ, ಅದು $25 ಇರ್ಬೋದು, $10,000 ಇರ್ಬೋದು, $20,000 ಇರ್ಬೋದು, ಅವರವರ ಇಚ್ಛೆಯಂತೆ ರೋಟರಿ ಫೌಂಡೇಶನ್ಗೆ ನಿಧಿಯನ್ನು ಸಂಗ್ರಹ ಪ್ರತಿ ವರ್ಷ ಮಾಡ್ತೇವೆ. ಇದರಲ್ಲಿ ಪಲ್ಸ್ ಪೋಲಿಯೋಕ್ಕೆ ಕೂಡ ನಿಧಿ ಸಂಗ್ರಹ ಆಗ್ತದೆ. ಹಾಗೆಯೇ ರೋಟರಿ ಫೌಂಡೇಶನ್ಗೆ ಆನ್ಯುವಲ್ ಗಿವಿಂಗ್ ಅಂತ ಕೂಡ ನಾವು ಮಾಡ್ತೇವೆ. ಈ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ರೋಟರಿ ಸದಸ್ಯರು ತೊಡಗಿಸಿಕೊಳ್ತಾರೆ. ಇದು ಬಹುಶಃ ಸಮಾಜದ ಕಡೆಗೆ ಹೆಚ್ಚು ಗಮನಕ್ಕೆ ಬರ್ತಾ ಇಲ್ಲ. ರೋಟರಿ ಸದಸ್ಯರ ಜವಾಬ್ದಾರಿ ಇಷ್ಟು ಇರುವ ಕಾರಣವೇ ಇವತ್ತು ಪೋಲಿಯೋ ವಿಶ್ವದ 2 ದೇಶಗಳಿಗೆ ಸೀಮಿತವಾಗಿ ಕೊನೆಯನ್ನು ಕಾಣುವ ಹಂತದಲ್ಲಿದೆ. ಅದಕ್ಕಾಗಿ ನಾವು ರೋಟರಿ ಫೌಂಡೇಶನ್ನ ಬಲಪಡಿಸುವ ನಿಟ್ಟಿನಲ್ಲಿ ಈ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ. ಇನ್ನು ರೋಟರಿ ಕ್ಲಬ್ ಪುತ್ತೂರು, ಅದರ ಪುತ್ತೂರು ರೋಟರಿ ಚಾರಿಟೇಬಲ್ ಸಂಸ್ಥೆಯ ವಿಷಯಕ್ಕೆ ಬಂದರೆ, ಮೊದಲನಾಗಿ ಪುತ್ತೂರಿನಲ್ಲಿ ರೋಟರಿ ಕ್ಯಾಂಪ್ಕೋ ರಕ್ತ ಸಂಗ್ರಹ ನಿಧಿ, ಬ್ಲಡ್ ಬ್ಯಾಂಕ್, ಇದು ಪುತ್ತೂರಿಗೆ ಬಹಳ ದೊಡ್ಡ ಒಂದು ಕೊಡುಗೆಯನ್ನು ನೀಡಿದೆ. ಪುತ್ತೂರು ಅಷ್ಟೇ ಅಲ್ಲ, ಇಲ್ಲಿಂದ ಸಾಧಾರಣ ಮಂಗಳೂರಿನ ವೆನ್ಲಾಕ್ಗೆ ಕೂಡ ನಾವು ಅಗತ್ಯ ಬಿದ್ದಾಗ ರಕ್ತವನ್ನು ಕಳಿಸ್ತೇವೆ. ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಗೂ ಕೊಡ್ತೇವೆ ಮತ್ತು ಕೊಡಗಿನವರೆಗೂ ಇದರ ವ್ಯಾಪ್ತಿ ಹಬ್ಬಿದೆ. ನಮಗೆ ಅಲ್ಲಿ ಅಗತ್ಯತೆ ಬಿದ್ದಾಗ ಅಲ್ಲಿಯ 24 ಗಂಟೆಗಳ ಸೇವೆ ನೀಡುವ ವ್ಯವಸ್ಥೆಯನ್ನು ನಾವು ಮಾಡಲಿಕ್ಕಾಗಿದೆ. ಹಾಗೆ ಅದರ ನಂತರ ರೋಟರಿ ಪುತ್ತೂರು ಡಯಾಲಿಸಿಸ್ ಸೆಂಟರ್, ಪುತ್ತೂರಿನ ಮಹಾವೀರ ಆಸ್ಪತ್ರೆಯಲ್ಲಿ ಅದು ನಡೀತಾ ಇದೆ. ಅದನ್ನು AJ ಆಸ್ಪತ್ರೆಯ ವೈದ್ಯರ ವ್ಯವಸ್ಥೆ ಮತ್ತು ಅಲ್ಲಿಯ ಸಂಯೋಜನಾಧಿಕಾರಿಗಳು ಅದನ್ನು ನಡೆಸ್ತಾ ಇದ್ದಾರೆ. 3 ಡಯಾಲಿಸಿಸ್ ಮೆಷಿನ್ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ. ಅದಕ್ಕೆ ವಿಶೇಷವಾಗಿ ಆರ್ಥಿಕವಾಗಿ ಬಡತನದಲ್ಲಿರುವವರಿಗೆ ಉಚಿತವಾಗಿ ಡಯಾಲಿಸಿಸ್ ನಡೆಸ್ತಾ ಇದ್ದಾರೆ. ಹಾಗೆಯೇ 2023ರಲ್ಲಿ ಪುತ್ತೂರಿನಲ್ಲಿ ಬಂದಂಥ ಪುತ್ತೂರು ರೋಟರಿ ಐ ಹಾಸ್ಪಿಟಲ್, ಇಲ್ಲಿ ಗಮನಾರ್ಹ ಅಂಶ ಯಾವುದಂದರೆ, ಈಗ ನಾನು ಹೇಳಿರುವಂಥ ಎಲ್ಲ ವ್ಯವಸ್ಥೆಗಳಿಗೂ ರೋಟರಿ ಫೌಂಡೇಶನ್ನ ಒಂದು 1/3 ಭಾಗದಷ್ಟು ಹಣ ಅದಕ್ಕೆ ಬರ್ತದೆ.
ಉಳಿದ 1/3 ಭಾಗವನ್ನು ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆಯವರು ಕೊಡ್ತಾರೆ. ಉಳಿದ ಹಣವನ್ನು ನಾವಿಲ್ಲಿ ನಮ್ಮ ರೋಟರಿ ಸಂಸ್ಥೆಯಿಂದ ಕೊಡ್ತೇವೆ. ಕಣ್ಣಿನ ಆಸ್ಪತ್ರೆ ಸುಮಾರು 1.33 ಕೋಟಿಯಷ್ಟು ಹಣ ರೋಟರಿ ಫೌಂಡೇಶನ್ನಿಂದ ಬಂದು ಇಲ್ಲಿ ಪುತ್ತೂರಿನಲ್ಲಿ ಕಣ್ಣಿನ ಆಸ್ಪತ್ರೆ ಸ್ಥಾಪನೆ ಆಯಿತು. ಸುಮಾರು 2 ಕೋಟಿ ವೆಚ್ಚದಲ್ಲಿ ಈ ಆಸ್ಪತ್ರೆ ಸ್ಥಾಪನೆಯಾಗಿ ಪ್ರಸಾದ ನೇತ್ರಾಲಯದ ಒಂದು ನೇತೃತ್ವದಲ್ಲಿ ಇವತ್ತು ಅಲ್ಲಿ BPL ಕಾರ್ಡುದಾರರಿಗೆ ಮತ್ತು BPL ಕಾರ್ಡುದಾರರು ಮತ್ತು ಯಾವುದೇ ಇನ್ಶೂರೆನ್ಸ್ ಇರುವಂಥ ರೋಗಿಗಳಿಗೆ ಉಚಿತವಾಗಿ ಪುತ್ತೂರಿನಲ್ಲೇ ಉಚಿತ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ನಡೀತಿದೆ. ಹಾಗೆಯೇ ಇನ್ನೊಂದು ಗ್ಲೋಬಲ್ ಗ್ರ್ಯಾಂಟ್ ಪ್ರಾಜೆಕ್ಟ್ ಯಾವುದಂದರೆ ರಕ್ತ ಸಂಗ್ರಹಕ್ಕೆ ಇರುವಂಥ ವ್ಯಾನ್, ಪುತ್ತೂರು ರೋಟರಿ ಬ್ಲಡ್ ಕಲೆಕ್ಷನ್ ವ್ಯಾನ್. ಇದು ಕೂಡ ರೋಟರಿ ಗ್ರ್ಯಾಂಟಿಂದಲೇ ಬಂದಿರುವಂಥದ್ದು. ಇನ್ನು ಮುಂದಕ್ಕೆ ಬಹುಶಃ ಇದೇ ತಿಂಗಳ ಕೊನೆಗೆ ಪುತ್ತೂರು ರೋಟರಿ ಮ್ಯಾಮೋಗ್ರಫಿ ಸೆಂಟರ್ ಪ್ರಗತಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಉದ್ಘಾಟನೆಗೊಳ್ಳಲಿಕ್ಕಿದೆ. ಈಗಾಗಲೇ ಎಲ್ಲ ಪ್ರಕ್ರಿಯೆಗಳಾಗಿ ಅಲ್ಲಿಯ ಏನು ಮೆಷಿನರಿ ಇದೆ ಅದನ್ನು ನಾವು ಈಗಾಗಲೇ ಆರ್ಡರ್ ಮಾಡಿ ಆಗಿದೆ. ಇನ್ನು ಈ ತಿಂಗಳ ಕೊನೆಗೆ ಅದು ಉದ್ಘಾಟನೆಗೊಳ್ತದೆ. ಹೀಗೆ ರೋಟರಿ ಸಂಸ್ಥೆಯಿಂದ ಏನು ಸಮಾಜಕ್ಕೆ ಬರ್ತದೆ ಅಂತ ಕೇಳಿದರೆ, ಬರೇ ರೋಟರಿಯಿಂದ ಇಲ್ಲಿಂದ ಆಗುವಂತಹ ಶಾಲೆಗಳು, ಅಂಗನವಾಡಿಗಳು, ಆರೋಗ್ಯ ಶಿಬಿರಗಳು ಮತ್ತು ಯಾವುದೇ ಬಸ್ಸು ತಂಗುದಾಣಗಳು, ಆಮೇಲೆ ಶೌಚಾಲಯ ಕಟ್ಟಡಗಳು, ಶಾಲಾ ಕಟ್ಟಡಗಳು, ಶಾಲೆಗೆ ಕಂಪ್ಯೂಟರ್ ಕೊಡುವಂಥದ್ದು, ಇಂಥದ್ದು ಇಲ್ಲಿ ಸ್ಥಳೀಯ ಕ್ಲಬ್ಬಿಂದ ಆಗುವುದಾದರೆ ಸಮಾಜಕ್ಕೆ ಆಸ್ಪತ್ರೆಗಳು, ನಿಯೋನೇಟಲ್ ICU ಅಥವಾ ಕಾರ್ಡಿಯೋಥೊರಾಸಿಕ್ ಸರ್ಜರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳು, ಅಥವಾ ಯಾವುದೇ ರೀತಿಯ ಆರೋಗ್ಯ ಅಲ್ಲದೆ ಇನ್ನು ಕೌಶಲ್ಯಾಭಿವೃದ್ಧಿಗೆ ಕೂಡ ಬೇಕಾದರೆ ಗ್ಲೋಬಲ್ ಗ್ರ್ಯಾಂಟ್ಗಳಲ್ಲಿ ರೋಟರಿ ಫೌಂಡೇಶನ್ ನಾವು ಸರಿಯಾದ ನಿಟ್ಟಿನಲ್ಲಿ ಅವರಿಗೆ ಮಾಹಿತಿಯನ್ನು ಕೊಟ್ಟು ಯೋಜನೆಯನ್ನು ಇಲ್ಲಿ ಹಾಕಿಕೊಂಡ್ರೆ ಅದಕ್ಕೆ ಬೇಕಾದಂಥ ಹಣವನ್ನು ಅಲ್ಲಿಂದ ಕಳಿಸಿಕೊಟ್ಟು ನಾವು ಮಾಡುವ ಸಮಾಜಮುಖಿ ಕಾರ್ಯದಲ್ಲಿ ಅವರು ನಮಗೆ ಶಕ್ತಿಯನ್ನು ತುಂಬುತ್ತಾರೆ. ಅತ್ಯಂತ ಬಲಯುತವಾದಂಥ ಸಂಸ್ಥೆ ಈ ರೋಟರಿ ಫೌಂಡೇಶನ್. ರೊಟೇರಿಯನ್ ಫ್ರಾನ್ಸಿಸ್ಕೋ ಅರೆಸು ಅಂತಾರಾಷ್ಟ್ರೀಯ ಅಧ್ಯಕ್ಷರು. ಹಾಗೆಯೇ ರೋಟರಿಯಲ್ಲಿ 1 ವರ್ಷ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಮತ್ತು ಒಂದು ತಂಡ ಕೆಲಸ ಮಾಡ್ತದೆ. ಹಾಗೆಯೇ ಈ ಸಲದ ರೋಟರಿ ಫೌಂಡೇಶನ್ನ ಸೆಮಿನಾರಿಗೆ ನಾವು ಒಳ್ಳೆಯ ಒಂದು ಹೆಸರನ್ನು ಇಟ್ಟಿದ್ದೇವೆ, ಕಾಣಿಕೆ. ಅಂದರೆ ಇದು ನಾವು ನಂಬಿದಂಥ ದೇವರಿಗಾಗಲಿ ಯಾರಿಗೇ ಆಗಲಿ ಕೊಡುವ ಕಾಣಿಕೆಯನ್ನು ನಾವು ಯಾವತ್ತೂ ವಾಪಸ್ ಅಂತ ತಗೊಳ್ಳುವುದಿಲ್ಲ. ಅವರು ನಮಗೆ ಮತ್ತೆ ಕೊಡ್ತಾರೆ ಅನ್ನೋ ಒಂದು ಆಶಯದೊಂದಿಗೆ ನಾವು ಕೊಡ್ತೇವೆ. ಅದೇ ನಿಟ್ಟಿನಲ್ಲಿ ರೋಟರಿ ಫೌಂಡೇಶನ್ಗೆ ನಾವು ಕೊಡುವಂಥ ಹಣ ಯಾವತ್ತೂ ಕಾಣಿಕೆಯಾಗಿ ಇರ್ತದೆ. ಆ ಹೆಸರನ್ನೇ ಈ ಕಾರ್ಯಕ್ರಮಕ್ಕೆ ಇಟ್ಟಿದ್ದೇವೆ. ಅದಕ್ಕೆ ವಿಶೇಷವಾಗಿ ಚಿದಾನಂದ ಬೈಲಹಳ್ಳಿಯವರು ನೇತೃತ್ವ, ಕಾರ್ಯದರ್ಶಿಗಳಾಗಿ ರೊಟೇರಿಯನ್ ಶ್ರೀಕಾಂತ್ ಕೊಡ್ತಾ ಇದ್ದಾರೆ. ಹಾಗೆ ಆರ್ಥಿಕ ಹೊಣೆಯನ್ನು ಖಜಾಂಚಿಗಳಾದ ರೊಟೇರಿಯನ್ MG ರಫೀಕ್ ಕೊಡ್ತಾ ಇದ್ದಾರೆ. ಸದಸ್ಯರು ಶ್ರೀಧರಗೌಡ ಕಣಜಾಲ್ ಅವರು ಕೂಡ, ಮತ್ತು ಒಟ್ಟು 104 ಜನರ ಸದಸ್ಯರ ಬಲವುಳ್ಳ ರೋಟರಿ ಕ್ಲಬ್ ಪುತ್ತೂರು ಇವತ್ತು ಸಮಾಜದ ಮುಂದೆ ಈ ರೀತಿ ಅಂತಾರಾಷ್ಟ್ರೀಯ ರೋಟರಿಯ ಇನ್ನೊಂದು ಆಯಾಮದ ಮುಖವನ್ನು ನಿಮ್ಮೆಲ್ಲರ ಮುಂದೆ ತೆರೆದಿಟ್ಟು ಈ ಕಾರ್ಯಕ್ರಮಕ್ಕೆ ಯಶಸ್ಸನ್ನು ನಿಮ್ಮ ಕಡೆಯಿಂದ ಬೇಕು ಅನ್ನುವ ಆಶಯದೊಂದಿಗೆ ಪ್ರಾರ್ಥಿಸಿಕೊಳ್ತಾ ಅವಕಾಶಕ್ಕಾಗಿ ವಂದನೆ. ಈಗ ಐ ಹಾಸ್ಪಿಟಲ್ನ ಇನ್ಸ್ಟಾಲ್ ಮಾಡಿ ಅದನ್ನು ಮೇಂಟೆನೆನ್ಸ್ಗೆ ಮತ್ತು ನಿರ್ವಹಣೆಗೆ ಅವರಿಗೆ ಬಿಟ್ಟು ಕೊಡ್ತೇವೆ. ಈಗ ಪ್ರಸಾದ್ ನೇತ್ರಾಲಯದವರು ಕಣ್ಣಿನ ಆಸ್ಪತ್ರೆಯನ್ನು ನೋಡ್ತೇವೆ. ಹೌದು, ಅವರೊಟ್ಟಿಗೆ ಒಪ್ಪಂದ ಮಾಡಿಕೊಳ್ತೇವೆ. ಇಂತಿಷ್ಟು ನಮಗೆ ಫ್ರೀ ಸರ್ಜರಿಗಳು ತಿಂಗಳಿಗೆ ಆಗಬೇಕು. BPL ಕಾರ್ಡ್ನವರಿಗೆ, ಸ್ಕೀಮಿನವರಿಗೆ ಫ್ರೀಯಾಗಿ ಕ್ಯಾಟ್ರಾಕ್ಟ್ ಸರ್ಜರಿ ಇಲ್ಲಿ ಆಗಬೇಕು. ನಮ್ಮ ಕಡೆಯಿಂದ ಒಬ್ಬರು ರೆಪ್ರೆಸೆಂಟ್ ಮಾಡ್ತಾರೆ ಯಾವುದೇ ಕ್ಯಾಂಪ್ಗಳಲ್ಲಿ. ತಿಂಗಳಿಗೆ 2 ಶಿಬಿರಗಳಾಗಬೇಕು. ಒಂದು ಶಿಬಿರ ಕಣ್ಣಿನ ಆಸ್ಪತ್ರೆಯಲ್ಲೇ, ಇನ್ನೊಂದು ಹೊರಗಿದೆ. ಅದನ್ನು ನಮ್ಮ ಕಡೆಯ ಟ್ರಸ್ಟಿಂದ ಅಪಾಯಿಂಟ್ ಆದವರು ಒಬ್ಬರು ಅದನ್ನು ನೋಡಿಕೊಳ್ತಾರೆ. ಅವರ ಕಡೆಯ PRO ಕೂಡ ಇರ್ತಾರೆ. ನಾವು ಸಹ ನೋಡ್ತಾ ಇರ್ತೇವೆ, ರಿವ್ಯೂ ಮೀಟಿಂಗ್ ಆಗ್ತಾ ಇರ್ತದೆ. ಎಲ್ಲ ಬ್ಲಡ್ ಬ್ಯಾಂಕ್ ಒಂದು ಮಾತ್ರ, ಉಳಿದದ್ದು ಹೌದು ಮೇಜರ್ ಮೆಡಿಕಲ್ ಕಾಲೇಜ್ ನೋಡಿ ಒಬ್ಬ ನಮ್ಮ ಟ್ರಸ್ಟಿಂದ ಒಬ್ಬರು ಅಲ್ಲಿ ಮಾನಿಟರ್ ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ಯಾವುದು ಅದು ಬೇರೆ ಕ್ಲಬ್, ಬೇರೆ ನಮ್ಮ ಕ್ಲಬ್ ಕೊಡುಗೆ ಮಾತ್ರ. ಅದಕ್ಕೆ ಬೇರೆ ಬೇರೆ ಇದೆ. ನಾವು ಅದರ ಇನ್ಶೂರೆನ್ಸ್ ಕವರೇಜ್ಗಳು, ಮೆಷಿನರಿಗಳು ಹಾಳಾದ್ರೆ ಅದಕ್ಕೆ ಬೇಕಾದ ವ್ಯವಸ್ಥೆಗಳೆಲ್ಲ, ಆನ್ಯುವಲ್ ಮೇಂಟೆನೆನ್ಸ್ ಕಾಸ್ಟ್, CMC ಅದು ಇದೆಲ್ಲ ಇದೆ. ಅದು ಅವರು ನೋಡಿಕೊಳ್ಳುವವರು ಮಾಡ್ತಾರ ಅಥವಾ ನಾವು ಮಾಡ್ಬೇಕನ್ನೋದು ಆ ಒಪ್ಪಂದದ ಸಂದರ್ಭಕ್ಕೆ ಬಿಟ್ಟು, ನಮ್ಮೊಳಗಿನ ಒಪ್ಪಂದಕ್ಕೆ ಬಿಟ್ಟು. ಅಂತೂ ಯಾವುದೇ ಇಲ್ಲಿ ಪುತ್ತೂರಿನಲ್ಲಿ 2 ಮೈಕ್ರೋಸ್ಕೋಪ್ ಇದೆ. ಉದ್ದೇಶ ಇಷ್ಟೇ, ಒಬ್ಬರು ಪೇಷಂಟಿಗೆ ಕಣ್ಣಿಗೆ ನೋವಾಗದಾಗ ಇಂಜೆಕ್ಷನ್ ಕೊಟ್ಟು ಆಪರೇಷನ್ಗೆ ರೆಡಿ ಆದರೆ ಒಂದು ಮೈಕ್ರೋಸ್ಕೋಪ್ ಸರಿ ಇಲ್ಲ ಅಂದರೆ ಆ ಪೇಷಂಟನ್ನು ಅವತ್ತು ಮನೆಗೆ ಹೋಗಿ ವಾಪಸ್ ಕಳಿಸ್ಲಿಕ್ಕಿಲ್ಲ. ಇನ್ನೊಂದು ಟೇಬಲ್ನಲ್ಲಿ ರೆಡಿ ಇರ್ತದೆ, ಆ ಟೇಬಲ್ನಲ್ಲಿ ಮಾಡಿ ಕಳಿಸ್ತಾರೆ. ಇದು ನಾವು ಒಪ್ಪಂದ ಅವ್ರ ಹತ್ರ ಮಾಡಿಕೊಳ್ಳುವಾಗಲೇ ಅವ್ರು ಹೇಳಿರೋ ಮಾತು, ಕೃಷ್ಣ ಪ್ರಸಾದ್.
ಹಾಗಾಗಿ ಲ್ಯಾಬ್ಸ್ ಬರದಾಗೆ ನಾವು ಆದಷ್ಟು ಪ್ರಯತ್ನ ಮಾಡ್ತೇವೆ. ಹಾಗಾಗಿ ಆ ಸೇವೆ ಸಮಾಜಕ್ಕೆ ಸಲ್ಲುತ್ತಾ ಇದೆ. ಭಾರತದಲ್ಲಿ ಪೋಲಿಯೋ ಮುಕ್ತ ಆಗಿದೆ. ಭಾರತ ಈಗ ಪೋಲಿಯೋ ಮುಕ್ತ ಆಗಿದೆ. ಈಗ ಆಲ್ಮೋಸ್ಟ್ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲಿ 2 ದೇಶಗಳಲ್ಲಿ ಮಾತ್ರ ಒಂದಷ್ಟು ಕೇಸುಗಳಿದೆ. ಅದು ಸಹ ಬೆರಳೆಣಿಕೆ ಅಷ್ಟೇ. ಇನ್ನೊಂದು 2 ವರ್ಷಗಳಲ್ಲಿ ಇನ್ನೂ ಸಹ ಜಾಗ್ರತೆ ಮಾಡಬೇಕಾಗ್ತದೆ. ಅದು ನೀರಿನಿಂದ ಬರುವ ವೈರಸ್, ಪೋಲಿಯೋ ವೈರಸ್. ಪ್ರತಿ ವರ್ಷ ಈ ಬಗ್ಗೆ ಮಾಹಿತಿ ನೀಡುವ ಕಾರ್ಯಕ್ರಮ ರೋಟರಿಯಿಂದ ಆಗ್ತಾ ಇದೆ. ಅದರ ಜೊತೆಗೆ ಈಗ ಪುತ್ತೂರು ರೋಟರಿ ಕ್ಲಬ್ ನಲ್ಲಿ ಕೊಯ್ಲದಲ್ಲಿ PHCಯಲ್ಲಿ KMC ಅವರನ್ನು ಕರೆಸಿ ತಿಂಗಳಿಗೆ ಒಂದು ಡೆಂಟಲ್ ಕ್ಯಾಂಪ್ ನಡೀತದೆ. ಅಲ್ಲೊಂದು 40 ಜನ ಶಿಬಿರಾರ್ಥಿಗಳು ಬರ್ತಾರೆ. ಒಟ್ಟಿಗೆ ವರ್ಷಕ್ಕೆ ಒಂದು 40ರಿಂದ 50-60 ಜನದವರೆಗೆ ನಾವು ಕೃತಕ ಕಾಲುಗಳ ಜೋಡಣಾ ಶಿಬಿರ ಕೂಡ ಮಾಡ್ತೇವೆ. ಚೆನ್ನೈನ ಫ್ರೀಡಮ್ ಟ್ರಸ್ಟ್ ನ ಜೊತೆಗೆ ಸೇರಿ. ಅದಕ್ಕೆ ಕೂಡ ರೋಟರಿಯ ಸದಸ್ಯರು ಹಣ ದೇಣಿಗೆ ಕೊಡ್ತಾರೆ. ಅವರು ಬೇರೆ ಹೊರಗಿನ ಸಂಸ್ಥೆಗಳ ಸ್ಪಾನ್ಸರ್ಶಿಪ್ ಇದ್ದ ಹಣವನ್ನು ತಂದು ಒಂದು 5 ಲಕ್ಷ 6 ಲಕ್ಷದಷ್ಟು ವರ್ತ್ ಇಲ್ಲಿ ಕೆಲಸವನ್ನ ಮಾಡ್ತಾರೆ. ಮೊದಲಿಗೆ ಮಾಪನ ಶಿಬಿರ ನಡೀತದೆ. 1 ತಿಂಗಳ ನಂತರ ಅವರಿಗೆ ಕೃತಕ ಕಾಲು ಕೊಡ್ತೇವೆ. ಆ ಕಾಲುಗಳು ಅವರು ನಡಿಲಿಕ್ಕೆ ಸುಮಾರು ಒಂದು 4 ವರ್ಷ 5 ವರ್ಷದವರೆಗೆ ಬಾಳಿಕೆ ಬರ್ತದೆ. ಕಡಿಮೆ ಭಾರ ಇರುವಂತ ಫೈಬರ್ ಇಂದ ಮಾಡಿದಂತ ಕಾಲು. ಇಷ್ಟೇ ಅಲ್ಲದೆ ಇನ್ನು ಸೀಳು ತುಟಿ, ಸೀಳುದವಡೆ ಮತ್ತೆ ಇತರ ಶಸ್ತ್ರಚಿಕಿತ್ಸೆಗಳು ಇಂಥದ್ದಕ್ಕೆ ಕೂಡ ಶಿಬಿರ ಎಲ್ಲ ಮಾಡಲಿಕ್ಕೆ ನಮ್ಮ ರೋಟರಿ ಕ್ಲಬ್ನಲ್ಲಿ ಅವಕಾಶಗಳಿದೆ. ರೋಟರಿ ಆಯಾಮಗಳಲ್ಲಿ ಅವಕಾಶ ಇದೆ. ಮತ್ತೆ ಇದೆಲ್ಲವನ್ನು ನಾವು ವರ್ಷ ಅಂತಾರಾಷ್ಟ್ರೀಯ ರೋಟರಿಗೆ ಎಲ್ಲವನ್ನು ರಿಪೋರ್ಟ್ ಮಾಡಬೇಕು. ನಮಗೆ ಅದರಲ್ಲೂ ಕೂಡ ನಾವು ಎಷ್ಟು ಕೆಲಸ ಮಾಡಿದ್ದೇವೆ ಅಂತ ಮಾನದಂಡ ಇದೆ. ಆಮೇಲೆ ರೋಟರಿ ಫೌಂಡೇಶನ್ಗೆ ಕೊಡುವ ನಿಧಿಯ ಬಗ್ಗೆ ಕೂಡ ಮಾನದಂಡಗಳಿದೆ. ಒಂದೊಂದು ಕ್ಲಬ್ಬಿಗೆ ಅದನ್ನ ಗುರುತಿಸ್ತಾರೆ ಅವರು ವರ್ಷದ ಕೊನೆಗೆ. ಹೀಗೆಲ್ಲ ಇರುವಂತದ್ದು. ರೋಟರಿ ಡಿಸ್ಟ್ರಿಕ್ಟ್ 3181 President and members of Rotary Club Puttur cordially invite you to the Rotary Foundation District Seminar 2025 Kanike on 8th and 9th of November 2025 venue the Puttur Club Marine Puttur Dakshina Kannada. Inaugural ceremony on 8th November Saturday 2:30 p.m. presided over by District Governor Rotarian Ramakrishna PK. Next, keynote address Future Proofing Rotary by EMGA Past District Governor Rotarian Sam Mova, RI District 3020. Technical session Rotary Foundation Relevance in 3181. Resource person ARRFC PDG Rotarian Krishna Shetty. Technical session 2 End Polio Now, Current Status. Resource person AEPNC PDG Dr. Nagarjuna, RI District 3181. Technical session 3 Our foundation is unique, beacon of service and trust. Resource person RRFC PDG Rotarian Bommireddy Surendra, RI District 3160. Technical session 4 From CSR to Collective Social Revolution. Resource person PDG Rotarian Chetan Desai, RI District 3141. Award ceremony. Moderator DRFC PDG Rotarian Ranganath Bhatt, RI District 3181. The financial arm of Rotary. Resource person PDG Rotarian G.K. Balakrishna, RI District 3181. Technical session 6. The Rotary Foundation Goals and Current Situation. Resource person PDG Rotarian Ranganath Bhatt, RI District 3181. Technical session 7. Global Grants Finding International Partners. Resource person District Governor Rotarian Ramakrishna PK, District 3181. Guests of honor Immediate Past District Governor Rotarian Vikram Datta, RI District 3181. District Governor Elect Rotarian Satish Boda. District Governor Nominee Rotarian Yashas S. Somshekar. All are cordially invited. Thank you. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.